ಬೆಳ್ತಂಗಡಿಯ ವೀರಕೇಸರಿ ಸಂಘಟನೆ ವತಿಯಿಂದ ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವ ಯೋಜನೆ ನಡೀತಾ ಇದ್ದು, ಈ ಯೋಜನೆಯ ವಸತಿ ಭೂಮಿ ಪೂಜೆ ನಡೆಯಿತು. ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಓಡಲ ಎಂಬಲ್ಲಿ ಬಡ ಕುಟುಂಬಕ್ಕೆ ಸೂರು ಕಟ್ಟಿಕೊಡಲು ಭೂಮಿ ಪೂಜೆ ನೆರವೇರಿಸಲಾಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷೆ ಗೀತಾಂಜಲಿ ಸ್ವರ್ಣ ಅವರು ಈ ವೇಳೆ ಮಾತನಾಡಿ, ಬೆಳ್ತಂಗಡಿ ವೀರಕೇಸರಿ ತಂಡವು ಹಲವಾರು ಯೋಜನೆಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದು, ಆರೋಗ್ಯ ಸೇವೆ ಹಾಗೂ ಸುಮಾರು ಮನೆಗಳನ್ನು ನಿರ್ಮಿಸಿಕೊಟ್ಟು ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗಿ ಹೊಮ್ಮಿದೆ. ಸಂಘಟನೆಯಲ್ಲಿ 700ಕ್ಕೂ ಅಧಿಕ ಸದಸ್ಯರಿದ್ದು, ಎಲ್ಲರ ಸಹಕಾರದಿಂದ ಇಂತಹ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂತಹ ಯೋಜನೆ ಹಲವಾರು ಕುಟುಂಬದ ಬಡವರು ಹಾಗೂ ಅನಾರೋಗ್ಯಸ್ಥರ ಬದುಕಿನಲ್ಲಿ ಬೆಳಕಾಗಿದೆ. ಇನ್ನು ಮುಂದೆಯೂ ಕೂಡ ಇಂತಹ ಯೋಜನೆಗಳು ನಡೆಯಲಿ ಅಂತ ಶುಭ ಹಾರೈಸಿದರು. ಬೆಳ್ತಂಗಡಿದ ಉಜಿರೆಡ್ ಒಂಜಿ ಪಾಪದ ಅಪ್ಪೆನ ಕಣನೀರ್ನ ಒರೆಸರೆ ಇಡೀ ಒಂಜಿ ತಂಡ ಕೆಲಸ ಮಲ್ತೊಂದುಂಡು. ಅರೆಗೊಂಜಿ ಇಲ್ಲು ಕಟ್ಟಿದ ಕೊರ್ಪಿನಂಚಿನ ಕಾರ್ಯಾಗ ಜೈದೇರು ಭಾರಿ ಸಂತೋಷ ಆವೊಂದುಂಡು. ಯಾನು ಉಡುಪಿಡ್ದು ಇಡೆ ಬೈದೆ ಅಕಲೊಂಜಿ ಮೋಕೆದ ಲೆಪ್ಪುಗೆ ಯಾನು ಓಕೊರ್ದು ಬೈದೆ. ಇಂಚಿನ ಕೆಲಸ ಮಲ್ಪರೆ ಮಾತೆರೆಗ್ಲ ಮನಸ್ಸು ದೇವರ ಕೊರ್ಪುಜೆರು. ಕೋಟಿಗಟ್ಟಲೆ ಆಸ್ತಿ ಬದುಕಿತ್ತಿನ ಎಲ್ಲ ಕುಡೋರಿಯಾಗ ಇಲ್ಲಂತು ವರ ಎಪ್ಪಗ್ಲ ಪೋಪುಜೆ ಆಂಡ ಮಾತ ಬೆನ್ಪಿನ ಜೋಕುಲು ಅಕಲಕಲ ಇಲ್ಲಡು ಬಂಜಿಗೆ ಅಪ್ಪೆ ಜೋಕ್ಲೆಗೆ ಇಲ್ಲದಕ್ಲೆ ಪೂರ ನುಪ್ಪು ಕೊರ್ದು ಒರಿನ ಕಾಸಡಿನಿ ಇಲ್ಲು ಕಟ್ಟರೆ ಒಂಜಿ ಪಿದಾಡ್ದೇರು ಎಂಕ ಭಾರಿ ಸಂತೋಷ ಅವನುಂಡು. ಈ ವೇಳೆ ಮಾತನಾಡಿದ ಸಂಘಟನೆಯ ಪ್ರಮುಖರಾದ ಪದ್ಮನಾಭ ಪೂಜಾರಿ, ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಸಂಘಟನೆಯನ್ನು ರಚಿಸಲಾಗಿದೆ. ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಅಂತ ಹೇಳಿದರು. ಸಂಘಟನೆ ಸುರಾದು 4 ವರ್ಷ ಕರೀದು ಒಂದು 5ನೇ ವರ್ಷ ಒಂದು 5ನೇ ವರ್ಷ ಉಡ್ಲ ಎಂಕ್ಲಿಗೆ ಸಾಕಾರ ಮಂತನಕ್ಲ ಎಂಕ್ಲಿಗೆ ದೇವೇರು ಅಂಟ ಎಂಕ್ಲ ಸದಸ್ಯರು ಆಗ್ಲಿ ಎಂಕ್ಲ ದೇವೇರು ಅಕ್ಲಿ ಇತ್ತದೆ ಇದು ಸಂಘಟನೆ ದುಂಬಾತನ ಅಕ್ಲಿ ಜನ ಎಂಕುಲ್ದಾಲೆ ಎಂಕ ಕಾಲಿ ಪ್ರಯತ್ನ ಮಾತ ಅಕ್ಲ ಸಾಕಾರ ಎಂಕ್ಲೆ ನನ್ನಲ್ಲ ಬೋಡು ನನ್ನಲ್ಲ ಐನಾತು ನೆಟ್ ಎಡ್ಡೆ ನಲ್ಲ ಎಡ್ಡೆ ಬೇಲೆ ಅವಳು. ಕಾರ್ಯಕ್ರಮದಲ್ಲಿ ಅಭಿರಾಜ್ ಸುವರ್ಣ, ಕೃಷ್ಣಪ್ಪ ಗುಡಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು.